ಬಿಜೆಪಿ ಮುಖಂಡ ಹಿಂದೂ ನಾಯಕ ಯಶ್ಪಾಲ್ ಸುವರ್ಣಗೆ ಮಾರಿಗುಡಿ ಇನ್ಸ್ಟಾಗ್ರಾಂ ಪೇಜ್ ಮೂಲಕ ಬೆದರಿಕೆ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಯುವ ಸೇನೆ ಸೇರಿದಂತೆ ಇತರ ಸಂಘಟನೆಗಳು ತನಿಖೆಯನ್ನು ತೀವ್ರಗೊಳಿಸುವಂತೆ ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡಿದೆ. ಇವೆಲ್ಲ ವಿಚಾರಗಳ ಮಧ್ಯೆಯೇ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಯಶ್ಪಾಲ್ ಸುವರ್ಣಗೆ ಭದ್ರತೆ ನೀಡಲು ಮುಂದಾಗಿದೆ. ಈ ಕುರಿತು ಉಡುಪಿಯಲ್ಲಿ ಬಿಜೆಪಿ ಮುಖಂಡ ಯಶ್ಪಾಲ್ ಸುವರ್ಣ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ನಾವುಗಳು ಯಾವತ್ತೂ ಗನ್ಮ್ಯಾನ್ ಬೇಕು ಅನ್ನುವಂಥ ಪ್ರವೃತ್ತಿಯಿಂದ ಬೆಳೆದು ಬಂದವರಲ್ಲ. ಆದರೆ ಪೊಲೀಸ್ ಇಲಾಖೆ ಒತ್ತಾಯದ ಮೇರೆಗೆ ಗನ್ಮ್ಯಾನ್ ವ್ಯವಸ್ಥೆಯನ್ನು ಪಡೆದುಕೊಂಡಿದ್ದೇನೆ. ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಅದರದ್ದೇ ಆದ ಬಹಳಷ್ಟು ಕೆಲಸಗಳಿದ್ದಾವೆ. ನಮ್ಮ ಭದ್ರತೆಯ ವ್ಯವಸ್ಥೆಯ ಕಡೆಗೆ ಗಮನ ಕೊಟ್ಟಾಗ ಅವರ ಸಾರ್ವಜನಿಕ ಕೆಲಸ ಕಾರ್ಯಗಳಿಗೆ ಪೆಟ್ಟು ಬೀಳುವ ಸಾಧ್ಯತೆಗಳು ಇರ್ತವೆ. ಈ ಬಗ್ಗೆ ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಪಕ್ಷದ ಹಿರಿಯ ಮುಖಂಡರ ಜೊತೆ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ತೇನೆ ಅಂತ ಹೇಳಿದ್ರು. ಇನ್ನು ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಅಂತಿಮ ಶ್ರದ್ಧಾಂಜಲಿಯ ಬ್ಯಾನರ್ ರೆಡಿ ಆಗ್ತಾ ಇದೆ ಅನ್ನೋ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸಿಕೊಳ್ಳೋದಿಲ್ಲ. ಅದು ನಿರಂತರವಾಗಿ ಬರ್ತಲೇ ಇರುತ್ತೆ. ಆದ್ರೆ ಇಂತಹ ಬೆದರಿಕೆ ಹಾಕುವ ಕಿಡಿಗೇಡಿಗಳು ಯಾರು ಅನ್ನೋದನ್ನ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಬೇಕು. ಯಾಕಂದ್ರೆ ಇವತ್ತು ನಮಗೆ ಬೆದರಿಕೆ ಹಾಕ್ತಾರೆ, ನಾಳೆ ಮತ್ತೆ ಇನ್ಯಾರಿಗೂ ಬೆದರಿಕೆ ಹಾಕುವಂತ ಸಾಧ್ಯತೆಗಳಿದ್ದಾವೆ. ಆಗ ಅವರ ಮನೆಯ ಸದಸ್ಯರು ಮಕ್ಕಳು ಭಯಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಂತಹ ಬೆದರಿಕೆಗಳಿಗೆ ನಾನು ಬಗ್ಗುವನಲ್ಲ. ಚಾಲಿಪೋಲಿಗಳು ಇಂತಹ ಗೊಡ್ಡು ಬೆದರಿಕೆಗಳನ್ನ ಬಿಟ್ಟು ಸರಿಯಾದ ದಾರಿಯಲ್ಲಿ ಬದುಕಲು ಇಷ್ಟವಿದ್ರೆ ಬದುಕಲಿ, ಇಲ್ಲವಾದಲ್ಲಿ ಇವರಿಗೆ ಸರಿಯಾದ ಉತ್ತರವನ್ನ ಸಂಬಂಧಪಟ್ಟಂತಹ ಇಲಾಖೆಗಳು, ಸಾರ್ವಜನಿಕರು, ಸಂಘಟನೆಗಳು ಕೊಡ್ತಾರೆ ಅಂತ ಹೇಳಿದರು. ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿವೈಎಸ್ಪಿ ಅವರು ನನ್ನನ್ನು ಕರೆದು ಚರ್ಚೆ ಮಾಡಿ ಈಗಾಗಲೇ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಚನೆ ನೀಡಿದ್ದಾರೆ, ನಿಮಗೆ ಭದ್ರತೆಯನ್ನು ಒದಗಿಸಬೇಕೆಂಬ. ಅದೇ ರೀತಿ ಮೆನ್ನನ್ನು ಕೂಡ ನಿನ್ನೆ ಕಳಿಸಿಕೊಟ್ಟಿದ್ದರು. ಆಗ ಆ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆ ಮಾಡಿದೆ. ಸದ್ಯದ ಮಟ್ಟಿಗೆ ನನಗೆ ಬೇಡ ಅಂತ. ಆದರೆ ನೀವೇ ಕಾನೂನು ಬಗ್ಗೆ ಮಾತಾಡುವವರು, ಕಾನೂನನ್ನು ಗೌರವಿಸಬೇಕಾಗಿರೋದ್ರಿಂದ ನೀವು ಅದನ್ನು ಬಳಕೆ ಮಾಡಬೇಕಾಗ್ತದೆ ಅಂತ ಹೇಳಿದರು. ಅದಷ್ಟೇ ಇವತ್ತು ಬೆಳಿಗ್ಗೆ ಉಡುಪಿಯ ಒಬ್ಬ ಪೊಲೀಸ್ ಗನ್ಮ್ಯಾನನ್ನು ಒದಗಿಸಿದರು. ನಾನು ಹೇಳಿದ್ದೇನೆ, ಖಂಡಿತವಾಗಿಯೂ ನಾನು ಈ ರೀತಿ ಸಂಸ್ಕೃತಿ ಅಲ್ಲಿ ಬೆಳೆದವನಲ್ಲ. ಖಂಡಿತವಾಗಿಯೂ ನಾವು ಆ ರೀತಿ ಲೈಫಲ್ಲಿ ಮುಂದುವರಿಲಿಕ್ಕೆ ಕೂಡ ನಮಗೆ ಸರಿಯಾಗೋದಿಲ್ಲ ಅಂತ. ಅದರಿಂದಾಗಿ ಅವರಿಗೆ ಬೆಳಿಗ್ಗೆ ಹೇಳಿದ್ದೇನೆ, ಉಡುಪಿ ಜಿಲ್ಲೆಯಲ್ಲಿ ನನಗೆ ಅಗತ್ಯ ಇಲ್ಲ. ಒಂದು ವೇಳೆ ಅಗತ್ಯ ಇದ್ದರೆ ಹಿರಿಯರ ಹತ್ರ ಚರ್ಚೆ ಮಾಡಿ ನಾನು ಮುಂದುವರಿಸ್ತೇನೆ. ಸ್ವಲ್ಪ ಸ್ವಲ್ಪ ದಿನದ ಮಟ್ಟಿಗೆ ಇದನ್ನು ಮುಂದುವರಿಸಬೇಕಾಗ್ತದೆ ಅಂತ ತಿಳಿಸ್ತಾರೆ. ಖಂಡಿತವಾಗಿ ಕಾನೂನನ್ನು ಗೌರವಿಸಿ ಅಗತ್ಯವಿದ್ದರೆ ಅದನ್ನು ನಾನು ಮುಂದುವರಿಸ್ತೇನೆ.